ಕೆಲವು ಕಡೆ ನೀರಾವರಿ. ಆದರೆ ಈ ನೀರನ್ನು ಇವತ್ತು ನಾವು ತಡೆಗಟ್ಟುವಂಥದ್ದು, ನೀರನ್ನು ಹಿಡಿದಿಡುವಂಥದ್ದು ಬಹಳ ಮುಖ್ಯ. ಬಂದ ನೀರನ್ನು ನಾವು ಮಳೆ ಬಿದ್ದಂಥ ಸಂದರ್ಭದಲ್ಲಿ ಮಣ್ಣು ಭೂಮಿಯಿಂದ ಹರಿದು ಹೋಗ್ತದೆ. 1 ಇಂಚು ಮಣ್ಣು ಉತ್ಪಾದನೆ ಆಗಬೇಕು ಅಂದ್ರೆ 500 ರಿಂದ 600 ವರ್ಷ ಬೇಕಂತ. 500 ನಾವೆಲ್ಲ ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನೂತನ ಕಟ್ಟಡಗಳ ಉದ್ಘಾಟನೆ ಹಾಗೂ ಕೃಷಿ ಇಲಾಖೆಯ ಜಲಾನಯನ ಅಭಿವೃದ್ಧಿ ಯೋಜನೆ ಉದ್ಘಾಟನೆ ಕಾರ್ಯಕ್ರಮ ಹಿರಿಯೂರು ತಾಲೂಕಿನ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕೃಷಿ ಸಚಿವ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು, ಹಿರಿಯೂರು ತಾಲೂಕಿನಲ್ಲಿ ಜಲಾನಯನ ಅಭಿವೃದ್ಧಿಗೆ ಕಂಡೇನಹಳ್ಳಿ ಮತ್ತು ಪಿಡಿ ಕೋಟೆ, ಹೊಳಲ್ಕೆರೆ ತಾಲೂಕಿನಲ್ಲಿ ಗುಂಡೇರಿ ಮತ್ತು ಶಿವಗಂಗಾ ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ರಾಜ್ಯಕ್ಕೆ 600 ಕೋಟಿ ಅನುದಾನ ನೀಡಲಾಗಿದೆ. ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿಗೆ ನಮ್ಮ ಇಲಾಖೆಯು ನೀಡಿರುವ ಕೊಡುಗೆ. ವಿವಿ ಸಾಗರಕ್ಕೆ ಹೆಚ್ಚಿನ ನೀರು ಮೀಸಲಿಡುವ ಬಗ್ಗೆ ಸಿಎಂ ಜೊತೆ ಚರ್ಚಿಸುತ್ತೇನೆ ಎಂದು ಇದೇ ವೇಳೆ ಅವರು ತಿಳಿಸಿದರು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ರಾಜ್ಯಕ್ಕೆ 600 ಕೋಟಿ ಅನುದಾನ ದೊರೆಯಲಿದ್ದು, ಮುಂದಿನ 5 ವರ್ಷಗಳಲ್ಲಿ ರಾಜ್ಯದ 57 ತಾಲೂಕುಗಳ 5240 ಹೆಕ್ಟೇರ್ ಅಭಿವೃದ್ಧಿಪಡಿಸಲಾಗುವುದು ಎಂಬುದಾಗಿ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕ್ಷೇತ್ರದ ಶಾಸಕಿ ಕೆ ಪೂರ್ಣಿಮಾ ಶ್ರೀನಿವಾಸ್ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್, ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ, ನಗರಸಭಾ ಅಧ್ಯಕ್ಷೆ ಶಂಶುನಿಸಾ, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಜಯ್ ಕುಮಾರ್, ಪ್ರವರ್ಗ 1ರ ರಾಜ್ಯಾಧ್ಯಕ್ಷ ಡಿಟಿ ಶ್ರೀನಿವಾಸ್, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರಮೇಶ್ ಕುಮಾರ್, ಅಧಿಕಾರಿಗಳಾದ ಉತ್ಪಲ್ ಜೈಬಾ, ಉಷಾರಾಣಿ, ನಗರಸಭೆ ಸದಸ್ಯರಾದ ಎಂಡಿ ಸಣ್ಣಪ್ಪ, ಬಾಲಕೃಷ್ಣ, ಜಗದೀಶ್, ಇತರರು ಹಾಗೂ ಎಲ್ಲಾ ಕಾಲೇಜಿನ ಶಿಕ್ಷಕ ವರ್ಗದವರು ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಹಿರಿಯೂರು. ಪದ್ಮ, ಭಾಗ್ಯಮ್ಮ, ಸುನೀತಾ, ಜಯಮ್ಮ, ಶಾಂತಮ್ಮ, ಗಂಗಮ್ಮ, ನಾಗಮ್ಮ, ಸುಮ್ಮ, ಗೀತಮ್ಮ ಮತ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಾ ಇದ್ದಾರೆ. ಈ ರೀತಿಯ ಸಸಿಗಳನ್ನ ನಾವು ರೈತರಿಗೆ ವಿತರಣೆಯನ್ನು ಮಾಡ್ತಾ ಇದ್ದೇವೆ. 5 ವರ್ಷ ಜಾರಿಯಲ್ಲಿ ಇರುತ್ತೆ. ಪ್ರತಿ ವರ್ಷವೂ ಸಹಿತ ಸುಮಾರು 22 ಅರಣ್ಯ ಸಸಿಗಳ ಅದನ್ನ ಸಾಂಕೇತಿಕವಾಗಿ ಅರಣ್ಯ ಸಸಿಗಳ ವಿತರಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಮಾನ್ಯ ಸಚಿವರಿಗೆ ಹಾಗೂ ಶಾಸಕರಿಗೆ ಮತ್ತು ಎಲ್ಲ ಗಣ್ಯಮಾನ್ಯರಿಗೆ ಕೃಷಿ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಾವು ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಈ ಕಾರ್ಯಕ್ರಮವನ್ನ ಕುರಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತ ಮಾನ್ಯ ಕೃಷಿ ಅಂತ ಅದಕ್ಕೂ ಮುನ್ನ ಬಹಳ ಸಂತೋಷ ಆಯ್ತು ನನಗೆ. ನಮ್ಮ ಶಾಸಕಿ ಸಹೋದರಿಯಾದಂಥ ಪೂರ್ಣಿಮಾ ಶ್ರೀನಿವಾಸ್ ಅವರು ಇವತ್ತು ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ನನಗೆ ಮಧ್ಯಾಹ್ನ ಬಂದ ತಕ್ಷಣ ಅವ್ರ ಮನೆಗೆ ಊಟಕ್ಕೆ ಹೋದ್ವಿ. ಅವಾಗ ಒಂದು ನೆನಪಂತು, ಒಂದು ಹೇಳಿದೆ, ಬಹುಶಃ ಹಿರಿಯೂರಿನಲ್ಲಿ ಶಾಸಕರು ಮನೆ ಮಾಡಿದ್ದು ಇದೇ ಪ್ರಪ್ರಥಮ ಇರಬೇಕು ಅಂತ. ಯಾರ್ದು ಇಲ್ಲ ಇತ್ತ. ಏಕಂತೇನವ್ರದ್ದು ಚಿತ್ರದುರ್ಗ ಇದ್ರು, ಅವ್ರದ್ದು ಬೈಲಾಳ. ರಾಮಾಯಣವ್ರು ಒಬ್ರು ಇದ್ರಲ್ಲ, ರಾಮಾಯ ಮಸ್ಕಲ್ಲ, ಬಟ್ ಹಿರಿಯೂರು ತಾಲೂಕಿನವರು. ಅದು ಬಿಟ್ಟರೆ ರಂಗನಾಥ್ ಸಾಹೇಬ್ರು ಇರಲಿಲ್ಲ, ಮಂಜುನಾಥ್ ಅವರು ಎಳ್ಳಾಡು, ಬಟ್ ಇರಲಿಲ್ಲ, ಮಂಜುನಾಥ್ ಅವರು ಸಾಹೇಬರು ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಅವರು ಬೆಂಗಳೂರಿನಿಂದ ಬಂದರೂ ಕೂಡ ಇವತ್ತು ಅವ್ರಿಗೇನು ಹಣದ ತೊಂದರೆ ಏನಿಲ್ಲ, ಬಹಳ ದೊಡ್ಡ ಅಗರ್ಭ ಶ್ರೀಮಂತ. ಆದರೆ ಇವತ್ತು ಇಲ್ಲಿ ಜನಪರವಾದಂಥ ಜನರ
ಕೆಲಸ ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಇವತ್ತು ಇಲ್ಲೇ ಮನೆ ಮಾಡಿಕೊಂಡು ಇಲ್ಲಿ ನೆಲೆಸಿ ಇವತ್ತು ಜನರ ಕಷ್ಟ ಸುಖಗಳನ್ನ ಆಲಿಸುವಂತ ಕೆಲಸ ಮತ್ತು ಅವ್ರ ಜನರ ಬಗ್ಗೆ ಇರುವಂತಹ ಒಂದು ಕಳಕಳಿಯನ್ನು ನೋಡಿದಾಗ ನಾವೀಗ ಅನಿಸ್ತಾ ಇದೆ ಎಷ್ಟೊಂದು ಇವರು ಕ್ರಿಯಾಶೀಲರಾಗಿದ್ದಾರೆ. ವಿಧಾನಸೌಧದಲ್ಲೂ ಅಷ್ಟೇ ಅವರು ಅಧಿವೇಶನ ನಡೆಯುವಂಥ ಸಮಯದಲ್ಲಿ ಎಲ್ಲೂ ಒಂದ್ ಕಡೆ ಕೂರೋದಿಲ್ಲ, ಕುತ್ಕೊಂಡು ಪತ್ರ ಹಿಡ್ಕೊಂಡು ಎಲ್ಲ ಮಂತ್ರಿಗಳ ಹತ್ರ ಓಡಾಡ್ತಾನೆ ಇರ್ತಾರೆ. ಏನಮ್ಮ ಇಷ್ಟು ಓಡಾಡ್ತಾನೆ, ಇಲ್ಲ ಅಣ್ಣ ಅಲ್ಲಿ ಜನ ಕೇಳಬೇಕಲ್ಲ, ನಮಗೆ ಇಷ್ಟೆಲ್ಲ ನಮ್ಮ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ನಾವೆಲ್ಲ ಮಾಡಬೇಕಲ್ಲ ಕೆಲಸನ ಅಂತೇಳಿ ಇವತ್ತು ಹಗಲಿರುಳು ಕೂಡ ನಮ್ಮ ಬಗ್ಗೆ ಒಂದು ಚಿಂತನೆಯನ್ನ ಮಾಡೋ ಸಲುವಾಗಿ ಇವತ್ತು ಇಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾರೆ. ಬುರ್ಡನ್ಕುಂಟೆ ದ್ವಾರಕನಕುಂಟೆ ನಾಲಾ ಉಪ ಜಲಾನಯನ, ಕಂಡೇನಹಳ್ಳಿ, ಅಲ್ಗದ್ದಿ, ಹೊಸಕೆರೆ, ಮದ್ದೆಹಳ್ಳಿ, ಕಣಿಜ್ನಹಳ್ಳಿ, ಧರ್ಮಪುರ ಭಾಗ 5240 ಹೆಕ್ಟೇರ್ ಭೂಮಿಯನ್ನ ಉಪಚಾರ ಮಾಡುವಂಥದ್ದು. ಇದು ಕೇಂದ್ರ ಸರ್ಕಾರದ ಯೋಜನೆ. 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಕೊಟ್ಟು ಅದನ್ನು ಆಯ್ಕೆ ಮಾಡಿದ್ದು. ಉದ್ದೇಶ ಇಲ್ಲಿ ಬಹುತೇಕ ಒಣ ಬೇಸಾಯ ಬಹಳಷ್ಟಿತ್ತು, ಕೆಲವು ಕಡೆ ನೀರಾವರಿ. ಆದರೆ ಈ ನೀರನ್ನು ಇವತ್ತು ನಾವು ತಡೆಗಟ್ಟುವಂಥದ್ದು, ನೀರನ್ನು ಹಿಡಿದಿಡುವಂಥದ್ದು ಬಹಳ ಮುಖ್ಯ. ಬಂದ ನೀರನ್ನು ನಾವು ಮಳೆ ಬಿದ್ದಂಥ ಸಂದರ್ಭದಲ್ಲಿ ಮಣ್ಣು ಭೂಮಿಯಿಂದ ಹರಿದು ಹೋಗ್ತದೆ. 1 ಇಂಚು ಮಣ್ಣು ಉತ್ಪಾದನೆ ಆಗಬೇಕು ಅಂದ್ರೆ 500ರಿಂದ 600 ವರ್ಷ ಬೇಕಂತ. 500ರಿಂದ ನಾವೆಲ್ಲ ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ಮಳೆ ಬಿದ್ದಾಗ ಅಲ್ಲಿ ಮಣ್ಣು ಹರಿದೋಗ್ಬಿಡ್ತದೆ. ಆ ಮಣ್ಣು ಹರಿದು ಹೋಗೋದನ್ನ ತಡೆಗೋಡೆಗಳನ್ನು ಮಾಡೋದ್ರ ಮೂಲಕ ಮಣ್ಣನ್ನು ನಿಲ್ಲಿಸಿ ಮತ್ತು ಆ ನೀರು ಭೂಮಿಯಲ್ಲಿ ಇಂಗುವಾಗಿ ಮಾಡಿದ್ರೆ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆನೂ ಉಳಿತದೆ ಮತ್ತು ಭೂಮಿಯಲ್ಲಿ ತಂಪು ಕೂಡ ಉಳಿತದೆ. ಇದರಿಂದ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡುವಂತ ಈ ಕಾರ್ಯಕ್ರಮಗಳಿಗೆ ನಾವು ಇವತ್ತು ಚಾಲನೆಯನ್ನು ನೀಡಿದ್ದೇವೆ. ರಾಜ್ಯದಲ್ಲಿ 57 ತಾಲೂಕುಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದು, ಅದಕ್ಕೆ 600 ಕೋಟಿ ರೂಪಾಯಿಗಳ ಕೇಂದ್ರದ ಅನುದಾನ 5 ವರ್ಷಗಳ ಕಾಲ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಇಷ್ಟವಾದಂತಹ ಒಂದು ಕಾರ್ಯಕ್ರಮ ಮಧ್ಯದಲ್ಲಿ ಬಂದಿರೋದ್ರಿಂದ ತಡ ಆಯ್ತು ನಮಗೆ ಅವರು ಬರುವಂತದ್ದು, ಹಾಗಾಗಿ ಕಾರ್ಯಕ್ರಮ ಸ್ವಲ್ಪ ತಡ ಆಯ್ತು. ಆದ್ರೂ ತಮಗೆಲ್ಲ ಗೊತ್ತಿದೆ, ಇವತ್ತು ಇಲ್ಲಿ ನಾವು PUC ಕಾಲೇಜದು ಏನು ಕಟ್ಟಡವನ್ನ ನಗರ ಭಾಗದಲ್ಲಿ ಇಲ್ಲಿ ಬಾಯ್ಸ್ ಮತ್ತೆ ಗರ್ಲ್ಸ್ ಓದುವಂಥದ್ದು ಮತ್ತು ಹರಿಯಬ್ಬೆ, ಆರ್ನಕಟ್ಟೆ ಈ 3 ಕಾಲೇಜುಗಳಿಗೆ 1.5 ಕೋಟಿ 1 ಕೋಟಿ ರೂಪಾಯಿಗಳ ತರ ಅನುದಾನವನ್ನ ಹಾಕಿದ್ವಿ. ಆ ಕಟ್ಟಡ ಕಾರ್ಯ ಮುಗಿದು ಈಗಾಗಲೇ ವಿದ್ಯಾರ್ಥಿಗಳು ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಇವತ್ತು ನಮ್ಮ ಸಚಿವರು ಅದನ್ನ ಉದ್ಘಾಟನೆ ಸಹಿತ ಮಾಡಿದ್ದಾರೆ. ಅದೇ ರೀತಿ ಯಲ್ಲತ್ಕೆರೆ ಭಾಗದಲ್ಲಿ ನಾವು 18 ಕೋಟಿ ರೂಪಾಯಿಗಳಲ್ಲಿ ಏನು ಮುರಾರ್ಜಿ ವಸತಿ ಶಾಲೆಯನ್ನ ಕಳೆದ ವರ್ಷನೇ ಅದು ಕಂಪ್ಲೀಟ್ ಆಗಿತ್ತು. ಆದರೆ ಕೊರೋನಾ ಕಾರಣಾಂತರದಿಂದ ನಾವು ಇನಾಗ್ರೇಷನ್ ಮಾಡೋಕ್ಕಾಗಿರ್ಲಿಲ್ಲ. ಆ ಬಿಲ್ಡಿಂಗ್ ಅನ್ನು ಸಹಿತ ಇವತ್ತು ನಮ್ಮ ಸಚಿವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕೃಷಿ ಸಿಂಚನ ಅನ್ನುವಂಥ ಕಾರ್ಯಕ್ರಮ, ಇದರ ಉದ್ದೇಶ ಕೂಡ ಯಾವ ಭಾಗದಲ್ಲಿ ಮಳೆ ಕಡಿಮೆ ಇದ್ದು ಭೂಮಿಯಲ್ಲಿ ನೀರಿನ ಅಂಶ ಕಡಿಮೆ ಇದೆ ಅಂತ ಹೇಳಿರುತ್ತೋ ಅಂಥ ಭಾಗದಲ್ಲಿ ನೀರಿನ ಒಂದು ಅಂಶವನ್ನು ಸಮೃದ್ಧಿ ಮಾಡಲಿಕ್ಕೆ ಮತ್ತು ಹೆಚ್ಚೆಚ್ಚು ರೈತರು ಕಾಮಗಾರಿಗಳು, ಯಾಕೆಂದ್ರೆ ನೀರೇ ಜೀವ ಎಲ್ಲದಕ್ಕೂ. ರೈತ ತನ್ನ ಬದುಕನ್ನು ನಡೆಸಲಿಕ್ಕೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ನೀರು. ಆ ನೀರಿನ ಒಂದು ಮಟ್ಟವನ್ನ ಭೂಮಿನಲ್ಲಿ ಹೆಚ್ಚು ಮಾಡಲಿಕ್ಕೆ ಇರುವಂತ ಈ ಒಂದು ಕಾರ್ಯಕ್ರಮ, ಅದನ್ನ ಯಾವ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಮುಖಾಂತರ ಆ ಒಂದು ಕಾರ್ಯಕ್ರಮವನ್ನ ಈ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿಗೆ ಕೊಟ್ಟಿರೋದಕ್ಕೆ ನಾನು ನಮ್ಮ ತಾಲೂಕಿನ ಜನತೆಯ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಅವರಿಗೆ ಹಿರಿಯೂರು ಅಂದ್ರೆ ಬಹಳ ಪ್ರೀತಿ ಸರ್ಗೆ. ಸೊ ಹಾಗಾಗಿ ನಮಗೂ ಖುಷಿ ಆಯಿತು ಸರ್, ತಾವಿಗೆ ಭಾಳ ಪ್ರೀತಿ ಇರೋದ್ರಿಂದ ನಮ್ಮ ಕ್ಷೇತ್ರದ ಕೆಲಸಗಳಿಗೆ ತಾವು ಇನ್ನೂ ಹೆಚ್ಚು ಅವ್ರಿಗೆ ಹಿರಿಯೂರು ಅಂತಂದರೆ ಬಹುಶಃ ಇಲ್ಲಿ ಸಬ್ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡಿರೋದ್ರಿಂದನೂ ದಾರಿ ಉದ್ದಕ್ಕೂ ಜನ ನಿಂತಿದ್ದು ಅವ್ರನ್ನ ಮಾತಾಡಿಸ್ತಿರ್ತಾರೆ, ವಿಶ್ ಮಾಡ್ತಿರ್ತಾರೆ, ಹೆಸರಿಟ್ಟು ಕೂಗ್ತಿರ್ತಾರೆ. ಮತ್ತು ಹಳೇ ನಾಟಕ ಮಾಡಿರೋವಂಥದ್ದು, ಮತ್ತು ಅವ್ರು ಪೊಲೀಸ್ ಆಫೀಸರ್ ಆಗಿದ್ದಾಗ ಅವ್ರ ಹತ್ರ ಹೆಲ್ಪ್ ತಗೊಂಡಿರೋ ಹಲವಾರು ಜನ ಹಳೆ ವಿಷಯಗಳನ್ನ ಮೆಲ್ಕಾಕ್ತಾ ಇರ್ತಾರೆ ಅವ್ರ ಹತ್ರ ಮಾತಾಡುವಾಗ. ಹಾಗಾಗಿ ಅವ್ರಿಗೂ ಸಹಿತ ಹಿರಿಯೂರ ಬಗ್ಗೆ ಹೆಚ್ಚು ಗೌರವ ಪ್ರೀತಿ ಇದೆ. ಹಾಗಾಗಿ ತುಂಬ ಸಹಕಾರಿ ನಮಗೂ ಕೂಡ ಆಗಿದೆ. ಇವತ್ತು ಈ ತಾಲೂಕಿನಲ್ಲಿ ಕಳೆದ 4 ವರ್ಷದಲ್ಲಿ ನಾನು ಶಾಸಕರಾದ ನಂತರ ಹೆಚ್ಚು ಗಮನವನ್ನ ಜವಾಬ್ದಾರಿ ಕಟ್ಟಿಸ್ಕೊಳ್ಳುವಾಗಿರುವಂತ ಜವಾಬ್ದಾರಿ ತದನಂತರ ಇರೋದಿಲ್ಲ. ಹಾಗಾಗಿ ಮುಂದೆ ಇದನ್ನ ಸರಿಯಾಗಿ ನಿರ್ವಹಣೆ ಮಾಡುವಂತ ಜವಾಬ್ದಾರಿ ತಮ್ಮೆಲ್ಲರದಾಗಿರುತ್ತೆ, ಇಲಾಖೆದು ಮತ್ತು ಇಲ್ಲಿ ಕೆಲಸವನ್ನ ನಿರ್ವಹಿಸುವಂಥದ್ದು ಮತ್ತು ಓದುವಂಥ ವಿದ್ಯಾರ್ಥಿಗಳದು. ಹಾಗಾಗಿ ಹೆಚ್ಚು ಜಾಗ್ರತೆಯಿಂದ ನಮ್ಮದೇ ಆಸ್ತಿ ಇದು, ನಮ್ಮದೇ ಶಾಲೆ ಅನ್ನುವಂಥ ಮನೋಭಾವದಲ್ಲಿ ತಾವು ನಿರ್ವಹಣೆಯ ಕಡೆ ಗಮನ ಕೊಡಬೇಕು. ನಮ್ಮ ಸಹಕಾರ ಏನು ಬೇಕೋ ಅದು ಸದಾ ಇರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಸಚಿವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಸರ್ವೆ ಕೊಟ್ಟಿದ್ದೀವಿ ಸರ್, ಯಾಕೆಂದ್ರೆ ತಮಗೂ ಗೊತ್ತಿದೆ, ಮೊದಲು ನಡೀತಾ ಇತ್ತು ಇಲ್ಲಿ ಶುಗರ್ ಫ್ಯಾಕ್ಟ್ರಿ, ಇವತ್ತಿಲ್ಲ. ರೈತರದು ಮತ್ತು ತಾಲೂಕಿನ ಜನರ ಬೇಡಿಕೆ ಇದೆ. ಖಂಡಿತ ಒಂದು ಫ್ಯಾಕ್ಟ್ರಿ ಆದರೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಒಂದು 10,000 ಕುಟುಂಬಗಳಿಗೆ ಸಹಾಯ ಆಗುವಂಥದ್ದು. ಹಾಗಾಗಿ ಅದರ ಪ್ರಯತ್ನದಲ್ಲಿದ್ದೇನೆ ನಾನು. ಆದರೆ ಮೊದಲಷ್ಟು ಈಗ ಮತ್ತೆ ಸಕ್ಕರೆ ಬೆಳೀತಾರೋ ಇಲ್ವೋ, ಬೆಳೆಯೋಕ್ಕೆ ಸಾಧ್ಯತೆ ಇದೆಯೋ ಇಲ್ವೋ, ಈ ಎಲ್ಲ ಅಂಶಗಳನ್ನ ಕೊಟ್ಟಿದ್ದೀವಿ. ಅದು ಸರ್ವೆಗೆ ಇಲಾಖೆಗೆ ಕೊಟ್ಟಿದ್ದೀವಿ, ಕೃಷಿ ಇಲಾಖೆಗೆ. ಅವ್ರ ಸರ್ವೆ ರಿಪೋರ್ಟ್ ಸಬ್ಮಿಟ್ ಮಾಡಲಿ. ಸಬ್ಮಿಟ್ ಮಾಡಿದ ನಂತರ ಸರ್ವೆ ಇಲಾಖೆ ಅವ್ರು ಕೊಡಲಿ. ರಿಪೋರ್ಟ್ ಕೊಟ್ಟ ಮೇಲೆ ನಾನು ಮತ್ತೆ ಮಾತಾಡ್ತೇನೆ ಇನ್ನೊಂದು. ಧನ್ಯವಾದ. ಜವಾಬ್ದಾರಿ ಕಟ್ಟಿಸ್ಕೊಳ್ಳುವಾಗಿರುವಂಥ ಜವಾಬ್ದಾರಿ ತದನಂತರ ಇರೋದಿಲ್ಲ. ಹಾಗಾಗಿ ಮುಂದೆ ಇದನ್ನ ಸರಿಯಾಗಿ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ತಮ್ಮೆಲ್ಲರದಾಗಿರುತ್ತೆ, ಇಲಾಖೆದು ಮತ್ತು ಇಲ್ಲಿ ಕೆಲಸವನ್ನ ನಿರ್ವಹಿಸುವಂಥದ್ದು ಮತ್ತು ಓದುವಂಥ ವಿದ್ಯಾರ್ಥಿಗಳದು. ಹಾಗಾಗಿ ಹೆಚ್ಚು ಜಾಗ್ರತೆಯಿಂದ ನಮ್ಮದೇ ಆಸ್ತಿ ಇದು, ನಮ್ಮದೇ ಶಾಲೆ ಅನ್ನುವಂಥ ಮನೋಭಾವದಲ್ಲಿ ನಾವು ನಿರ್ವಹಣೆಯ ಕಡೆ ಗಮನ ಕೊಡಬೇಕು. ನಮ್ಮ ಸಹಕಾರ ಏನು ಬೇಕೋ ಅದು ಸದಾ ಇರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಸಚಿವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.